ಸುರಂಗ ಮಾರ್ಗ ಸಂಚಾರವೇ ಒಂದು ವಿಶೇಷ. ಅದು ವಿಶೇಷ ಅನುಭವವನ್ನು ನೀಡುತ್ತೆ. ನಾವು ಕ್ರಮಿಸೋ ದೂರವನ್ನು ಕಡಿಮೆ ಮಾಡುತ್ತೆ. ಈ ಸುರಂಗವೂ ಹಾಗೆ. ಅದೇ ಕೊಯಮತ್ತೂರು ಟು ತ್ರಿಚೂರ್ ನಡುವಿನ ಕುಥಿರನ್ ಸುರಂಗ. ಜುಲೈ 31, 2021ರಂದು ಏಕಮುಖ ಸಂಚಾರಕ್ಕಾಗಿ ಈ ಸುರಂಗವನ್ನ ತೆರೆಯಲಾಯಿತು. ಬಲ ಸುರಂಗವನ್ನ ಜನವರಿ 20, 2022ರಂದು ದ್ವಿಮುಖ ಸಂಚಾರಕ್ಕಾಗಿ ತೆರೆಯಲಾಯಿತು. ಕೇರಳದ ಕೊಯಮತ್ತೂರು ಮತ್ತು ತ್ರಿಚೂರ್ ನಡುವಿನ ಪಶ್ಚಿಮ ಘಟ್ಟದಲ್ಲಿದೆ ಈ ಅಮೋಘವಾದ ಕುಥಿರನ್ ಸುರಂಗ. .6 ಕಿಲೋಮೀಟರ್ ಉದ್ದವಾಗಿರೋ ಈ ಸುರಂಗ ಮಾರ್ಗ ರಸ್ತೆ ಸಾರಿಗೆಗಾಗಿ ಇರುವ ಕೇರಳದ ಮೊದಲ ಸುರಂಗವಾಗಿದೆ. ಈ ಸುರಂಗ ಕೊಯಮತ್ತೂರು ಮತ್ತು ತ್ರಿಚೂರ್ ನಡುವಿನ ಪ್ರಯಾಣದ ಸಮಯವನ್ನ ಸುಮಾರು 1 ಗಂಟೆ ಕಡಿಮೆ ಮಾಡಿದೆ. ಕೇರಳದ ಅತಿ ಉದ್ದದ ರಸ್ತೆ ಸುರಂಗ ಅಂದ್ರೆ ಅದು ಈ ಕುಥಿರನ್ ಸುರಂಗ. ಇದನ್ನ 1200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಸುರಂಗ ಅಗ್ನಿಶಾಮಕ ಎಚ್ಚರಿಕೆ ವ್ಯವಸ್ಥೆಯನ್ನು ಹೊಂದಿದ್ದು ಸಿಸಿಟಿವಿ ಕ್ಯಾಮೆರಾಗಳನ್ನು ಹೊಂದಿದೆ. ಅಂಥದ್ದೊಂದು ವಿಶೇಷ ಸುರಂಗ ಮಾರ್ಗ ಈ ಕುಥಿರನ್ ಸುರಂಗ ಮಾರ್ಗ.